ಇಂದು ಕೂಡು ಕುಟುಂಬಗಳು ದೂರ ಆಗ್ತಾ ಇದೆ. ಅವಿಭಕ್ತ ಕುಟುಂಬದಲ್ಲಿದ್ದ ಪ್ರೀತಿ ಕಣ್ಮರೆ ಆಗ್ತಾ ಇದೆ. ಅಜ್ಜ ಅಜ್ಜಿ ಪ್ರೀತಿ, ಹಳ್ಳಿ ಸೊಗಡಿನ ಆಟಕೂಟಗಳು ಮಕ್ಕಳಿಂದ ದೂರ ಆಗ್ತಾನೆ ಇದೆ. ಆದ್ರೆ ಇಲ್ಲೊಂದು ಕುಟುಂಬದ ಮೊಮ್ಮಕ್ಕಳೇ ಸೇರಿ ತಮಗಾಗಿ ಪ್ರೀತಿಯನ್ನೇ ಧಾರೆ ಎರೆದ ಅಜ್ಜ ವಿಧಿವಶರಾದ ಬಳಿಕ ತಾವೇ ಸುಂದರವಾದ ಮೂರ್ತಿಯನ್ನ ನಿರ್ಮಾಣ ಮಾಡಿ ಸ್ಮರಿಸುತ್ತಾ ಚಿರಸ್ಥಾಯಿಯನ್ನಾಗಿ ಮಾಡಿದ್ದಾರೆ. ಹೌದು, ಹೀಗೆ ಸಂತಸದಲ್ಲಿ ತಮ್ಮ ಮೊಮ್ಮಕ್ಕಳೊಂದಿಗೆ ಕುಳಿತುಕೊಂಡಿರುವ ಹಿರಿಯ ಜೀವ 82ರ ಹರೆಯದ ಚಿನ್ನ ಆರ್ ಅಂಚನ್. ಇವರು ಪ್ರಗತಿಪರ ಕೃಷಿಕರು. ಉಡುಪಿ ಜಿಲ್ಲೆಯ ಮಟ್ಟು ಗ್ರಾಮದವರು. ಮಟ್ಟುಗುಳ್ಳವನ್ನ ಹೊರ ಜಿಲ್ಲೆಯಲ್ಲಿ ಮಾರಾಟ ಮಾಡಲು ಮಾರುಕಟ್ಟೆ ನಿರ್ಮಾಣ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಇವರು ಮಟ್ಟು ಗ್ರಾಮದ ಜನರಿಗೆ ಅತ್ಯಂತ ಚಿರಪರಿಚಿತರು. ಅಂಚನ್ ದಂಪತಿಗೆ 8 ಜನ ಮಕ್ಕಳಲ್ಲಿ 7 ಗಂಡು 1 ಹೆಣ್ಣು. ಜೊತೆಗೆ ಸೊಸೆಯಂದಿರು, ಮೊಮ್ಮಕ್ಕಳು, ಮರಿಮಕ್ಕಳು, ಅಳಿಯ ಸೇರಿದ ಕೂಡು ಕುಟುಂಬ. ಆದ್ರೆ ಉದ್ಯೋಗ ನಿಮಿತ್ತ ಬೇರೆ ಬೇರೆ ಊರುಗಳಲ್ಲಿ ನೆಲೆಸಿದ್ರು. ರಜಾ ಕಾಲದಲ್ಲಿ ಬಂದು ಸೇರುತ್ತಿದ್ದ ಅಜ್ಜನ ಮನೆ ಮಳೆಗಾಲ ಆರಂಭವಾದ ಪ್ರತಿ ಆದಿತ್ಯವಾರ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು. ಜೊತೆಗೆ ಅಜ್ಜನ ಜೊತೆ ಹರಟೆಯನ್ನ ಹೊಡೆದು ಖುಷಿ ಪಡ್ತಾ ಇದ್ರು. ಚಿನ್ನ ಅಂಚನ್ ಮೇ 11ರಂದು ವಿಧಿವಶರಾಗಿದ್ದು ಇಡೀ ಕುಟುಂಬ ಶೋಕಗೊಂಡಿತು. ಆದ್ರೆ ತಮ್ಮ ಅಜ್ಜನ ಪ್ರತಿಕೃತಿ ಕಣ್ಣ ಮುಂದೆಯೇ ಇರಬೇಕೆಂದು ಎಲ್ಲರೂ ಸೇರಿ ಅಜ್ಜನ ಸುಂದರವಾದ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಈ ಮಟ್ಟು ಊರಿನ ಒಂದು ಹಿರಿಯರಾದ ಚಿನ್ನಾರಂಚನ್ ಇವರು ಮೊನ್ನೆ 11/5/22ರಂದು ಸ್ವರ್ಗಸ್ಥರಾಗಿದ್ದಾರೆ. ಇವರು ತುಂಬ ಊರಿನವರೊಂದಿಗೆ ಹಾಗೂ ಎಲ್ಲ ಒಂದು ಸಮಾಜ ಸೇವೆಯಲ್ಲಿ ಅವರ ಸೇವೆಯನ್ನು ಮುಡಿಪಾಗಿಟ್ಟಿದ್ದರು. ಹಾಗೂ ಅವರು ಈ ನಮ್ಮ ಮಟ್ಟು ತೆಂಕಪ್ಲ ಊರಿನ ಗುರುಕಾರರು ಹಾಗೂ ಭಜನಾ ಮಂದಿರದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದರು. ಹಾಗೆಯೇ ಅವರು ಒಂದು ಪ್ರಗತಿಪರ ಕೃಷಿಕರಾಗಿದ್ದರು. ತಮ್ಮ ಹೊಸ ಕೃಷಿಯಲ್ಲಿ ತೊಡಗಿಸಿಕೊಂಡು ತನ್ನ ಮಕ್ಕಳಿಗೆ ಹಾಗೂ ಮೊಮ್ಮಕ್ಕಳಿಗೆ ಯಾವ ರೀತಿ ಕೃಷಿ ಚಟುವಟಿಕೆಯನ್ನು ಮಾಡಬಹುದು ಎಂಬ ಒಂದು ಅವರ ಮಾರ್ಗದರ್ಶನದಲ್ಲಿ ಈ ಮಕ್ಕಳು, ಮರಿಮಕ್ಕಳು ಹಾಗೂ ಮೊಮ್ಮಕ್ಕಳು ತೊಡಗಿಸಿಕೊಂಡಿದ್ದರು. ಒಂದು ನಮ್ಮ ಎಲ್ಲ ಕುಟುಂಬ ಸದಸ್ಯರು ಎಲ್ಲೇ ಊರಲ್ಲಿದ್ದರೂ ಕೂಡ 7 ಮಂದಿ ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಕ್ಕಳು. ಈ ಎಲ್ಲ ಒಂದು ಆದಿತ್ಯವಾರ ದಿವಸ ಈ ಒಂದು ತಂದೆಯ ಒಟ್ಟಿಗೆ ಎಲ್ಲರೂ ಕೂಡಿ ಒಡನಾಟದೊಂದಿಗೆ ಈ ಕೃಷಿ ಚಟುವಟಿಕೆಯನ್ನು ಮಾಡುವಂಥದ್ದಾಗಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ತಾವು ಮುನ್ನಡೆಯಲ್ಲಿ ಈ ಮಕ್ಕಳು ಮರಿಮಕ್ಕಳು ಹೋಗ್ತಿದ್ದರು. ಅದೇ ರೀತಿ ನಮ್ಮನ್ನು ಬಿಟ್ಟು ಅವರು ಇವತ್ತು ಮೊನ್ನೆ ಅಗಲಿದ್ದಾರೆ. ಅವರು ಒಂದು ಕೃಷಿಯಲ್ಲಿ ಎಲ್ಲ ಒಂದು ನಮ್ಮ ಈ ಯಾವ ಒಂದು ಕೃಷಿ ಮಾಡಬೇಕಾದ್ರೂ ಎಲ್ಲ ಮಕ್ಕಳನ್ನು ಕರೆದು ಅವರಿಗೆ ಮಾರ್ಗದರ್ಶನ ಕೊಡ್ತಿದ್ದರು. ನಮ್ಮ ಒಂದು ಈ ಕೃಷಿಗೆ ಇವಾಗಲೂ ಕೂಡ ಮಕ್ಕಳು ಕೂಡ ಅದೇ ಒಂದು ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನ ಹೋಗ್ತಿದ್ದಾರೆ. ಅಲ್ಲದೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಊರಿನ ಪ್ರಗತಿ ಕೂಡ ಆಗ್ತಾಯಿದೆ. ಅಲ್ಲದೆ ಅವರು ಒಂದು ಹಿರಿಯರಾಗಿ ಪಂಚಾಯತ್ ಸದಸ್ಯರು ಕೂಡ ಆಗಿದ್ದರು. ಅಲ್ಲದೆ ನಮ್ಮ ಮಟ್ಟು ಪಂಚಾಯತ್ನ ಉಪಾಧ್ಯಕ್ಷರು ಕೂಡ ಆಗಿದ್ದರು. ಹಾಗೂ ಕಟ್ಪಾಡಿ ವ್ಯವಸಾಯ ಸೇವಾ ಸಂಘದ ಒಂದು ಅವರು ನಿರ್ದೇಶಕರಾಗಿದ್ದರು. ನಾವು ತುಂಬಾ ಪ್ರಯತ್ನಪಟ್ಟು ಅಜ್ಜನನ್ನೇ ಹೋಲುವ ಮೂರ್ತಿಯನ್ನ ತಯಾರು ಮಾಡಿದ್ದೇವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ವಿಚಾರಗಳನ್ನ ಕಂಡು ಇದನ್ನು ನಮ್ಮ ಯೋಚನೆಯಿಂದಲೇ ಮಾಡಿದ್ದೇವೆ ಎನ್ನುತ್ತಾರೆ ಮೊಮ್ಮಕ್ಕಳು. ಅಜ್ಜ ಬಂಡ ಬಾರಿ ಮೋಕೆ ಎತ್ತಂಡು ದುಂಬುಡು ದಿಂಚಿಲ್ಲ ಆರು ತೀರ್ಪೈನ್ ಬೊಕ್ಕ ಆರ್ನ ಒಂಜಿ ಮೂರ್ತಿ ಮಲ್ಪಡು ಪಂದು ಒಂಜಿ ಬಾರಿ ಆಸೆ ಎತ್ತನು ಬೊಕ್ಕ ಅವನು ಅಂಚನೆ ಬರ್ಪುಂಡು ಇಜ್ಜ ಅಂದು ಎಂಕಲಿಗೆ ಗೊತ್ತಿತ್ತಿಜ್ಜ ಅಂಡ ಬೊಕ್ಕ ಆಂಡಲ್ ಒಂಜಿ ಟ್ರೈ ಮಲ್ಪುಗ ಅಂದು ಮಲ್ತ ಫಸ್ಟ್ ಒಂಜಿ ಎಂಕುಲು ಒಡಿಲ್ದ ಫ್ಯಾಕ್ಟ್ರಿ ಪೋದು ಒಂದು ಆಯಮಣ್ಣನ್ನು ಪಸತ್ತ ಅಲ್ಪಾರ್ದು ಪಸತ್ತು
ಒಂಜಿ ಸ್ಟ್ಯಾಚ್ಯೂನ ಇಂಕ್ಲು ಯೂಟ್ಯೂಬ್ ಮಾತ ತೂದು ಐತ ಪ್ರಕಾರ ಒಂಜಿ ಮರುದಿನ ಮಲ್ಪಡೆ ಸ್ಟಾರ್ಟ್ ಮಲ್ತಿನ ಬೊಕ್ಕ ಇಂಚ ಮಲ್ತಂ ಪೋನ ಅವನ್ ಶೇಪ್ ಬರ್ರೆ ತೋಜಿಂಡು ಬೊಕ್ಕ ಕಂಟಿನ್ಯೂ ಮಲ್ತಂ ಪೋಯ ಅವಿನಿ ಮಲ್ತಂ ಪೋನಾಗ ಲಾಸ್ಟಿಗೆ ಅಂಚೆ ಕರೆಕ್ಟ್ ಬರ್ರೆ ಪೋಯಿನ ತೂಯಿನ ಬತ್ತಿನ ತೂದು ಕಂಟಿನ್ಯೂ ಮಲ್ತಂ ಪೋಯಿನ ಬೊಕ್ಕ ಅವೇ ಶೇಪ್ ಬತ್ತಿನ ಬೊಕ್ಕ ಇಂಕ್ಲು ಪ್ರತಿಷ್ಠೆ ಮಲ್ಪಡು ಬಂದು ಐಕ್ ಮಾತ ರೆಡಿ ಮಲ್ತಿನ ಬೊಕ್ಕ ಅವನ ಬೊಕ್ಕ ಇಂಕ್ಲು ಆಯ್ ಮಂಡನ್ ಮಲ್ದಿನ ಬೊಕ್ಕ ಅವನ POP ರೈಟ್ ಸೈಡ್ ಡೈ ಕಲಿಯದು ಬೊಕ್ಕ ಅವನ ಬೊಕ್ಕ ಪೈಬರ್ಡ್ ಮಲ್ತು ಬೊಕ್ಕ ಐಕ್ ಉಲೈ ಸಿಮೆಂಟ್ ಜಿಂಜದು ಅವನು ಕರೆಕ್ಟ್ ಶೇಪ್ ಬೈದುಂಡು ಶೇಪ್ ಟೋಟಲ್ ನೆಕ್ ಒಂಜಿ ಸ್ಟಾರ್ಟಿಂಗ್ ಒಂಜಿ ಕ್ಲೇಕ್ ಒಂಜಿ 250 ಆದಿತ್ತುಂಡು ಬೊಕ್ಕ ಎಂಕಲ್ ಫೈಬರ್ದ ಐಕ್ ಮತ್ತು ಸೇರ್ದು ಒಂಜಿ 600 ಅಂಚ 1000 ಅಂಚ ಆದಿತ್ತುಂಡು ಖರ್ಚು ತೂಪಿನಂಡ 1 ಲಕ್ಷ ಮುಟ್ಟ ಓಪುಂಡು ಆಯ್ತ ಎಂಕುಲು ಐಕ್ ಒಂಜಿ ಬೇಸ್ಲ ರೆಡಿ ಮಲ್ದ ಎಂಕುಲೆ ಅಚ್ಚಿ ಡೈ ಮಾತ ಮಲ್ತು ಸಿಮೆಂಟೆಡ್ ಬೊಕ್ಕ ಪಿದೈ ಸ್ಟ್ಯಾಚ್ಯೂ ಮಲ್ಪನಂಡ ಖಾಲಿ ಆವೆ ಮಣ್ಣೆಡ್ ಮಲ್ಪನಂಡ 30,000 ಮುಟ್ಟ ಆಪುಂಡು ಐಕ್ಕೋಸ್ಕರ ಐಕ್ ಎಂಕುಲೆ ಮಲ್ಪಡಂದು ಡಿಸೈಡ್ ಮಲ್ದ. ಮನೆ ಅಂಗಳದಲ್ಲಿಯೇ ಅಜ್ಜನ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಜ್ಜ ತಮ್ಮ ಜೊತೆಗಿಲ್ಲ ಎಂಬ ನೋವನ್ನ ಮೊಮ್ಮಕ್ಕಳಿಗೆ ಇದು ದೂರ ಮಾಡಿದೆ. ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಅಳಿಯ, ಮರಿಮಕ್ಕಳು ಸೇರಿ ನಿರ್ಮಾಣ ಮಾಡಿದ ಅಜ್ಜನ ಮೂರ್ತಿ ಇದೀಗ ಎಲ್ಲರಿಗೂ ಮಾದರಿ ಎನಿಸಿದೆ. ಅಜ್ಜ ಅಜ್ಜಿ ಜೊತೆಯಾಗಿ ಬಾಳುವುದೇ ಮೊಮ್ಮಕ್ಕಳಿಗೆ ಸಂತಸದ ತಾಣ. ಇಂತಹ ಅಕ್ಕರಿಯ ನಲ್ಮೆಯ ಪ್ರೀತಿ ಎಲ್ಲರಿಗೂ ಸಿಕ್ಕಿದ್ರೆ ಬಾಳು ಸುಖಸಾಗರ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮಕುಡ್ಲ ನ್ಯೂಸ್ 24/7.